ಹಿರಿಯರಲ್ಲಿ ವಿಶಿಷ್ಟ ಆರೈಕಾ ಸೇವಾ ಎಂಬ 2 ದಿನದ ಅಂತಾರಾಷ್ಟ್ರೀಯ ಕಾರ್ಯಾಗಾರ ಜನವರಿ 24 ಮತ್ತು 25ರಂದು ಮಂಗಳೂರಿನ ಅತ್ತಾವರದಲ್ಲಿರುವ ಕೆಎಂಸಿ ಆಸ್ಪತ್ರೆಯ ಸಂಜೀವಿನಿ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕೆಎಂಸಿ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಾನ್ ರಾಮಪುರಂ ಹೇಳಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಪ್ರಸ್ತುತ ಭಾರತದಲ್ಲಿ ವಯೋವೃದ್ಧರ ಸಂಖ್ಯೆಯು ಒಟ್ಟು ಜನಸಂಖ್ಯೆಯ 8.6%. ಅಂದರೆ ದೇಶದಲ್ಲಿ 10.4 ಕೋಟಿಯಷ್ಟು ವಯೋವೃದ್ಧರಿದ್ದಾರೆ. ಮುಂದಿನ 30 ವರ್ಷಗಳಲ್ಲಿ ಇದು 20% ಅಂದರೆ 30 ಕೋಟಿಯಷ್ಟು ಬೃಹತ್ ಸಂಖ್ಯೆಗೇರುವ ನಿರೀಕ್ಷೆ ಇದೆ. ಈ ಅಂತಾರಾಷ್ಟ್ರೀಯ ಕಾರ್ಯಾಗಾರವು ಬಹುವೈದ್ಯಕೀಯ ತಂಡದ ಪರಿಕಲ್ಪನೆಯನ್ನು ಪರಿಚಯಿಸುವ ಸಲುವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಟ್ರೀಟ್ಮೆಂಟ್ ಮಾಡಿದ್ರೆ ಫುಲ್ ಟ್ರೀಟ್ಮೆಂಟ್ ಅವರಿಗೆ ಸಿಕ್ಕುದಿಲ್ಲ. ನಾವು ಮಾಮೂಲಿ ಥರ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಕಳಿಸಿದ್ದೇವೆ. ನಾವು ಇದೀಗೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದೇವೆ, ಕಾನ್ಫರೆನ್ಸ್ ಇಸ್ತಾ ಇದೆ. ಸೊ ದಟ್ ಪೀಪಲ್, ದ ಹೆಲ್ತ್ ಕೇರ್ ವರ್ಕರ್ಸ್ ಡಾಕ್ಟರ್ಸ್, ನರ್ಸಸ್ ಎಲ್ಲ, ಫಿಸಿಯೋಥೆರಪಿಸ್ಟ್ ಎಲ್ಲರೂ, whoever is dealing with this elderly people will know how to manage this elderly people properly. Because India is supposed to be one of the youngest country in the world. People who are very young. In the next 20-25 years now, you will see the maximum number of elderly people in our country. So we need to be prepared for what we are supposed to do. So that is what Dr. Sheetal is going at. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಜೀರಿಯಾಟ್ರಿಕ್ಸ್ ವಿಭಾಗದ ವೈದ್ಯರಾದ ಡಾಕ್ಟರ್ ಶೀತಲ್ ರಾಜ್, ಆಸ್ಪತ್ರೆಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ರಾಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, V4 News 24/7 ಮಂಗಳೂರು.